ಧನ ಸಮಿತಿಯ ಆಶ್ರಯದಲ್ಲಿ ಕಳೆದ 77 ವರ್ಷಗಳಿಂದ ತಮ್ಮೆಲ್ಲರ ಸಹಕಾರದಿಂದ ನಾವು ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. 78ನೇ ವರ್ಷದ ಗಣೇಶೋತ್ಸವ ವಿಶ್ವಾವಸುನಾಮ ಸಂವತ್ಸರದ ಭಾದ್ರಪದ ಮಾಸ ಚೌತಿಯಿಂದ ಮೊದಲುಗೊಂಡು ಅಷ್ಟಮಿಯವರೆಗೆ ಅಂದರೆ 27ನೇ ತಾರೀಕಿನಿಂದ ಮೊದಲುಗೊಂಡು 31ನೇ ತಾರೀಕಿನವರೆಗೆ ಸಂಘನಿಕೇತನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ 77 ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಅಂದಿನ ನಾಯಕರಾಗಿದ್ದ ಬಾಲಗಂಗಾಧರ್ ತಿಲಕ್ ಅವರು ಯಾವ ಒಂದು ಉದ್ದೇಶವನ್ನಿಟ್ಕೊಂಡು ಜನರಲ್ಲಿ ಧಾರ್ಮಿಕ ಶ್ರದ್ಧೆಯನ್ನು ಉರಿದುಂಬಿಸಿ ರಾಷ್ಟ್ರೀಯ ವಿಚಾರಗಳನ್ನು ಅವರಲ್ಲಿ ತುಂಬಿಸಬೇಕನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಈ ಗಣೇಶೋತ್ಸವಕ್ಕೆ ರೂಪವನ್ನು ಕೊಟ್ಟರು. ಅದೇ ಉದ್ದೇಶವನ್ನು ಇಟ್ಕೊಂಡು ಅದೇ ಪ್ರೇರಣೆಯಿಂದ ನಾವು ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಬಾರಿಯ ಗಣೇಶೋತ್ಸವ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖರಾಗಿರುವ ಶ್ರೀ ಸುಧೀರ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಧ್ವಜಾರೋಹಣ ಅದೇ ರೀತಿ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಸಂಜೆ 5 ಗಂಟೆಗೆ ಸರಿಯಾಗಿ ರಥಬೀದಿಯ ವೀರ ವೆಂಕಟೇಶ ಭಜನಾ ಮಂಡಳಿಯವರಿಂದ ಹರಿನಾಮ ಸಂಕೀರ್ತನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅನಂತರ ಸಮಿತಿಯ ವತಿಯಿಂದ ನಡೆದಿರುವ ವಿವಿಧ ಸ್ಪರ್ಧೆಗಳು, ವಿವಿಧ ವಯೋಮಾನದವರಿಗೆ ನಡೆದಿರುವಂತಹ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಚ್ ಎಸ್ ಶೆಟ್ಟಿ, ಆಡಳಿತ ನಿರ್ದೇಶಕರು, ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್, ಬೆಂಗಳೂರು ಇವರು ವಹಿಸಲಿಕ್ಕಿದ್ದಾರೆ. 7:45ಗೆ ಸರಿಯಾಗಿ ವಿಶೇಷವಾಗಿ ಮೂಢಗಣಪತಿ ಪೂಜೆ ಹಾಗೂ ರಂಗಪೂಜೆ ಕೂಡ ನಡೆಯಲಿಕ್ಕಿದೆ. ಭಂಡಾರಕೇರಿ ಮಠದ ಶ್ರೀ 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 ವಿದ್ಯೇಶತೀರ್ಥ ಸ್ವಾಮೀಜಿಯವರು ಮಂಗಳೂರಿನಲ್ಲಿ ಚಾತುರ್ಮಾಸದಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಸಂಜೆ ಕೇರಳದ ಪ್ರಖ್ಯಾತ ಕಲಾವಿದರಾದ ಶ್ರೀ ಕಾವಾಳಂ ಶ್ರೀಕುಮಾರ್ ಇವರಿಂದ ಗಾನಸುಧಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯಲಕ್ಷ್ಮಿ ಸಿಲ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ನಿರ್ದೇಶಕರಾದ ಗೋವಿಂದ್ ಎನ್ ಕಾಮತ್ ಇವರು ವಹಿಸಲಿಕ್ಕಿದ್ದಾರೆ. 3ನೇ ದಿನ 29ನೇ ತಾರೀಕು ಸಂಜೆ 6 ಗಂಟೆಗೆ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರಿಂದ ಭರತನಾಟ್ಯ ಸತ್ಯಮೇವ ಜಯತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇದರ ಆಡಳಿತ ನಿರ್ದೇಶಕರಾದ ಶ್ರೀ ರಾಜೇಶ್ ಶೆಟ್ಟಿ ಕಟೀಲು ಇವರು ವಹಿಸಲಿಕ್ಕಿದ್ದಾರೆ. 4ನೇ ದಿವಸ ವಿಶೇಷವಾಗಿ ಉಷಾ ಪೂಜೆ ಕಾರ್ಯಕ್ರಮ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ಉಪಸ್ಥಿತರಿರುವ ಭಕ್ತಾದಿಗಳಿಂದಲೇ ಪ್ರಜ್ವಲಿಸಲ್ಪಡುವ ದೀಪದ ಬೆಳಕಿನಲ್ಲಿ ಭಜನೆ, ಪ್ರಾರ್ಥನೆ, ಪೂಜೆ ನಡೆಯಲಿಕ್ಕಿದೆ. ಅನಂತರ ಸಂಜೆ 6 ಗಂಟೆಗೆ ಹೆಸರಾಂತ ಕಲಾವಿದರಾದ ಶ್ರೀ ರಾಜಯೋಗ್ ಧುರಿ ಮುಂಬೈ ಇವರಿಂದ ಭಜನ್ ಸಂಧ್ಯಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇದರ ಮಹಾಪ್ರಬಂಧಕರಾದ ಶ್ರೀ ರಾಜೇಶ್ ಖನ್ನಾ ಇವರು ವಹಿಸಲಿಕ್ಕಿದ್ದಾರೆ. ರಾತ್ರಿ 9:30ಕ್ಕೆ ಮಂಗಳೂರಿನಲ್ಲಿರುವ ಬಂಗಾಳಿ ಸಮಾಜ ಬಂಧುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಲಾವಿದ ಶ್ರೀ ಜಯರಾಮ್ ಕಾಸರಗೋಡು ಇವರಿಂದ ವಾದ್ಯಗೋಷ್ಠಿ. ಸಂಜೆ 6:15ಕ್ಕೆ ವಿಘ್ನೇಶ್ವರನ ಶೋಭಾಯಾತ್ರೆ ಉತ್ಸವ ಸ್ಥಳದಿಂದ ಹೊರಟು ಚಂಡೆ, ಶಂಖ, ಜಾಗಟೆ, ಕುಣಿತ, ಭಜನೆ ಹಾಗೂ ವಿವಿಧ ವಾದ್ಯಘೋಷಗಳೊಂದಿಗೆ ಹೊರಟು ಮಣ್ಣಗುಡ್ಡ, ನ್ಯೂ ಚಿತ್ರ ಜಂಕ್ಷನ್ ರಥಬೀದಿಯಾಗಿ ಮಹಾಮಾಯ ತೀರ್ಥದಲ್ಲಿ ವಿಸರ್ಜನೆಗೊಳ್ಳಲಿಕ್ಕಿದೆ. 5 ದಿನಗಳ ಪರ್ಯಂತ ನಗರದ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಈಗಾಗಲೇ ಪ್ರವೀಣ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಹಾಗೂ ಸುರೇಶ್ ವಿ ಕಾಮತ್ ಪ್ರಧಾನ ಕಾರ್ಯದರ್ಶಿ ಇವರ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯ ಆಶ್ರಯದಲ್ಲಿ ಈ ಗಣೇಶೋತ್ಸವ ಮಾತ್ರ ಅಲ್ಲ, ಇದರ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಕೂಡ ಇದೇ ಸಭಾಂಗಣದಲ್ಲಿ ನಡೀತಿದೆ. ಅದೇ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ವಿಚಾರಗಳನ್ನು ಹೊಂದಿರುವಂಥ ಅನೇಕ ಪ್ರಕಲ್ಪಗಳು ಈ ಸಭಾಂಗಣದಲ್ಲಿ ನಡೀತದೆ.
ಪ್ರತಿದಿನವೂ ಯೋಗ ತರಬೇತಿಗಳು ವಿವಿಧ ವಯೋಮಾನದವರಿಗೆ ಮಹಿಳೆಯರಿಗೂ ಸೇರಿದಂತೆ ಉಚಿತ ಯೋಗ ತರಗತಿಗಳು ಇದೇ ಸಭಾಂಗಣದಲ್ಲಿ ನಡೀತದೆ. ಅದೇ ರೀತಿಯಲ್ಲಿ ಉಚಿತ ಸಂಸ್ಕೃತ ತರಗತಿಗಳು ಕೂಡ ವಿವಿಧ ವಯೋಮಾನದವರಿಗೆ ಇಲ್ಲಿ ನಡೀತದೆ. ಅದೇ ರೀತಿಯಲ್ಲಿ ಆಪ್ತ ಸಮಾಲೋಚನಾ ವಿಭಾಗ ಕೂಡ ಇಲ್ಲಿ ನಡೀತದೆ. ಅದೇ ರೀತಿಯಲ್ಲಿ ವಿದ್ಯಾನಿಧಿ ಯೋಜನೆ ದಕ್ಷಿಣ ಕನ್ನಡ, ಕೊಡಗು, ಕಾಸರಗೋಡು ಹಾಗೂ ಉಡುಪಿ ಈ 4 ಜಿಲ್ಲೆಗಳ ಆರ್ಥಿಕ ದುರ್ಬಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಪ್ರತಿ ವರ್ಷವೂ ನಾವು ವಿದ್ಯಾರ್ಥಿ ವೇತನವನ್ನು ನಾವು ಈ ಟ್ರಸ್ಟ್ ವತಿಯಿಂದ ನೀಡ್ತಾ ಇದ್ದೇವೆ. ಅದೇ ರೀತಿ ಪೂರ್ವಾಂಚಲದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು, ಅದೇ ವಸತಿ ವ್ಯವಸ್ಥೆಯನ್ನು ಕೂಡ ನಾವು ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಬಾಲ ಸಂಸ್ಕಾರ ಕೇಂದ್ರ ಕೂಡ ಪ್ರತಿ ವಾರವೂ ಇಲ್ಲಿ ನಡೀತದೆ. ಹಾಗೆಯೇ ಸಂಸ್ಕೃತ ತರಗತಿಗಳು ಕೂಡ ಇಲ್ಲಿ ನಡೀತದೆ. ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ವಾರಕ್ಕೆ ಒಂದು ಸಾರಿ ವೈದ್ಯಕೀಯ ಶಿಬಿರಗಳನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಜನರಲ್ಲಿ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು ಅದೇ ಉದ್ದೇಶದಿಂದ ಅರ್ಥಪೂರ್ಣವಾಗಿ ನಾವು ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಹಾಗೂ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಮತ್ತು ಇದರ ಬಗ್ಗೆ ಜನರಿಗೆ ತಿಳಿಯಪಡಿಸುವ ದೃಷ್ಟಿಯಿಂದ ಕೂಡ ನಾವು ಇದಕ್ಕೆ ಪ್ರಚಾರ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮದು ಧ್ವನಿವರ್ಧಕ ಒಂದೊಂದು ಸಭಾಂಗಣದ ಒಳಗೆ ಇರೋದ್ರಿಂದ ಅಂತಹ ಯಾವ ಸಮಸ್ಯೆಗಳಿಲ್ಲ. ನಮಗೆ ಈಗಾಗಲೇ ಸೂಚನೆ ಇರುವ ಪ್ರಕಾರ 10:30 ನಂತರ ಧ್ವನಿವರ್ಧಕವನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದಿದೆ. ನಾವು ಯಾವುದೇ ಕಾನೂನನ್ನು ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ಸರ್ಕಾರದ ಏನು ನಿರ್ದೇಶನಗಳೇನಿದ್ದೇವೆ ಅದು ಎಲ್ಲವನ್ನು ಪಾಲನೆ ಮಾಡ್ತೀವಿ. ಸರ್ಕಾರದ ನಿಯಮಗಳಿಗೆ ನಾವು ಬದ್ಧರಾಗಿರ್ತೀವಿ. ಆದ್ದರಿಂದ ಸರ್ಕಾರ ಏನೆಲ್ಲ ನಮಗೆ ನಿಯಮಗಳಿರ್ತವೆ ಚಾಚು ತಪ್ಪದೆ ಅದನ್ನು ನಾವು ನಾಗರಿಕ ಪ್ರಜ್ಞೆಯಿಂದ ಅದನ್ನು ಪಾಲಿಸ್ತೀವಿ. ಗಣೇಶನ ವಿಗ್ರಹವನ್ನು ಮಂಗಳವಾರ ಅಂದರೆ ಚೌತಿಯ ಹಿಂದಿನ ದಿವಸ ಸಂಜೆ 4 ಗಂಟೆಗೆ ಮಣ್ಣಗುಡ್ಡಿಯಲ್ಲಿರೋ ಮೋಹನ್ ರಾಯರು, ದಿವಂಗತ ಮೋಹನ್ ರಾಯರು ಅವರ ಪುತ್ರರುಗಳು ಈ ಗಣೇಶನ ವಿಗ್ರಹವನ್ನು ನಮಗೆ ರಚನೆ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ನಾವು ಮೆರವಣಿಗೆಯಲ್ಲಿ ಸಭಾಂಗಣಕ್ಕೆ ನಾವು ತಗೊಂಡು ಬರ್ತೀವಿ. ನಾವು 40-45 ವರ್ಷಗಳಿಂದ ಈ ಮೂಢಗಣಪತಿ ಪೂಜೆ ಅನ್ನುವಂಥ ನಾವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮೂಢಗಣಪತಿಗೆ ಬೇಕಾದ ಗಣಪತಿಯನ್ನು ಅಷ್ಟೋತ್ತರ ಸಹಸ್ರನಾಮ ಮಾಡೋದರ ಮುಖಾಂತರ ವಿಶೇಷವಾಗಿ ತೆಂಗಿನಕಾಯಿಯ ಗಡಿ ಏನಿದೆ ಅದನ್ನೇ ಪ್ರಸಾದ ರೂಪವಾಗಿ ನಾವು ಕೊಡ್ತೀವಿ. ಆ ತೆಂಗಿನಕಾಯಿ ಗಡಿಯನ್ನು ನಾವು ಪೂಜೆಯ ಪ್ರಸಾದವಾಗಿ ಇಟ್ಟುಕೊಂಡು ಗಣಪತಿಯ ಪೂಜೆ ಅನಂತರ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಈ ತೆಂಗಿನಕಾಯಿ ಗಡಿಯನ್ನು ಮತ್ತು ಪ್ರಸಾದವನ್ನು ನಾವು ಕೊಡ್ತೀವಿ. ನಮ್ಮ ಯಾವ ರೀತಿಯ ಧಾರ್ಮಿಕ ಇದರಲ್ಲಿ ಏನು ಮೂಢಗಣಪತಿ ಪೂಜೆಗೆ ಏನೇನು ಅಷ್ಟೋತ್ತರಗಳು, ಅಥರ್ವ ಶೀರ್ಷ ಜಪ ಇದೆಲ್ಲವನ್ನು ನಾವು ಆ ಸಂದರ್ಭದಲ್ಲಿ ನಾವು ಮಾಡ್ತೀವಿ.